ಏನದು? ಏಕಾಏಕಿ ಬಂದು ಇಲ್ಲಿ ನೀವು ಸದಾ ಕಾಲ ಹಸನ್ಮುಖಿಯಾಗಿ ಕುಳಿತುಕೊಳ್ತಾ ಇದ್ದೀರಲ್ಲ, ಏನೋ ಕಾರಣ ಇರ್ಬೇಕು. ಹಾಗೆ ನಿಮ್ಮ ಪತ್ನಿಯರಾದಂತ 16,108 ಮಂದಿಯೂ ಕೂಡ ಇಲ್ಲಿದ್ದೇವೆ. ಇನ್ನೂ ಯಾರಾದ್ರೂ ಬರೋಕೆ ಬಾಕಿ ಇದ್ದಾರೆ ಅನ್ನುವಂತ ಭಾವನೆ ನನ್ನದು. ಆ ರೀತಿ ಯೋಚನೆ ಸತ್ಯಭಾಮೆ. ತರುಣಿ ಕೇಳೇನು ಒಮ್ಮೆ ಉಪಹಾರದಲ್ಲಿ ನೋಡಿದ್ಯಾ? ಯಾರು ಒಬ್ಬರು ಎತ್ತಿಗಳು ಕೂತಿದ್ದಾರೆ. ಯಾರನ್ನೇ ಭಾವಿಸಿದ್ಯಾ? ಯಾರು? ಬೇರೆ ಯಾರು ಅಲ್ಲ, ಪಾರ್ಥ. ಕಾರಣ ನನ್ನ ತಂಗಿಯಾಗಿರುವ ಸುಭದ್ರೆ ಮದುವೆ ಆಗಬೇಕಂತ ಆಸೆಯಿಂದ ಎತ್ತಿ ವೇಷವನ್ನು ಧರಿಸಿದ್ದಾನೆ. ಹಾಗಾಗಿ ಈ ಮನೆಯಲ್ಲಿ ಸುಭದ್ರಕರ ನಿರೀಕ್ಷೆ ನಾವೆಲ್ಲ ಇರೋಣ.